ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. कृपाकरि शङ्करि पाहि मां श्रीराजराजेश्वरी. कृपाकरि शङ्करि पाहि मां श्रीराजराजेश्वरी. कृपाकरि शङ्करि पाहि मां श्री. ಮಂಗಳೂರು ನಗರದ ಹಳೆ ದೇರೆಬೈಲು ಗ್ರಾಮ ಇತಿಹಾಸದ ಪುಟದಲ್ಲಿ ದೇವರ ಬೈಲು ಎಂದು ಪ್ರಖ್ಯಾತವಾಗಿದ್ದ ಈ ಗ್ರಾಮಕ್ಕೆ ಒಳಪಟ್ಟ ಕಲ್ಬಾವಿ ಸ್ಥಳದ ವಿಶೇಷ ಏನೆಂದರೆ, ಕಲ್ಬಾವಿ ಎಂಬ ಹೆಸರು ವಿಮರ್ಶೆಗೊಳಗಾದ ನೈಸರ್ಗಿಕವಾಗಿ ಕಲ್ಲು ಬಂಡೆಯಿಂದ ಜೋಡಿಸಿಕೊಂಡು ಇರುವಂತೆ, ವರ್ಷಪೂರ್ತಿ ನೀರು ಹರಿದು ಪರಿಸರದಲ್ಲಿ ಹಸಿರು ನೆಲೆ ನಿಂತಿರುವಂತೆ ಕೈ ಜೋಡಿಸಿಕೊಂಡ ಪ್ರಾಕೃತಿಕ ಸಂಪತ್ತು ಎಂದು ಬಣ್ಣಿಸಬಹುದು. ಇಂತಹ ಪ್ರಾಕೃತಿಕ ಹಿನ್ನೆಲೆಯಿಂದ ಬಂದಿರುವ ಹೆಸರು ಕಲ್ಬಾವಿ. ಶ್ರೀರಾಜರಾಜೇಶ್ವರಿ. कृपाकरि शङ्करि पाहि मां श्रीराजराजेश्वरी. 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 ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಅಧ್ಯಕ್ಷರಾದ ಶ್ರೀ ಪಿ ಮಹಾಬಲ ಚೌಟ ಕ್ಷೇತ್ರದ ಕುರಿತಾಗಿ ಈ ರೀತಿ ಹೇಳುತ್ತಾರೆ. 1962ರಲ್ಲಿ ಬೆಳಕಿಗೆ ಬಂತು. 1965ರಲ್ಲಿ ಶ್ರೀ ದೇವಿದಯ ವಾಸುದೇವರಾವ್ ಅವರು ಇದರ ಸ್ಥಾಪನೆಗೆ ಕಾರಣಕರ್ತರಾದರು. ಅದರ ನಂತರ 2004ರಲ್ಲಿ ಇದು ಪುನರುಜ್ಜೀವನ ನಾವು ಮಾಡಿ ಇದರದ್ದು ಬ್ರಹ್ಮಕಲಶವನ್ನು ಮಾಡಿರುತ್ತೇವೆ. ಅದರ ನಂತರ 2014ರಲ್ಲಿ ಮತ್ತೊಮ್ಮೆ ಬ್ರಹ್ಮಕಲಶ ಆಗಿ ದೇವಸ್ಥಾನವು ಸುಸೂತ್ರವಾಗಿ, ಮೊದಲು ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ ಇದ್ದದ್ದು ಸುಬ್ರಹ್ಮಣ್ಯ ದೇವಸ್ಥಾನವನ್ನು ನಾವು ಹೆಚ್ಚುವರಿಯಾಗಿ ಸೇರಿಸಿ ಧ್ವಜಸ್ತಂಭ ಎಲ್ಲ ಮಾಡಿ 3 ದಿವಸದ ಜಾತ್ರೆಯನ್ನು ಮಾಡುವಂಥ ಒಂದು ಸುಸಜ್ಜಿತವಾದ ಸುಂದರವಾದ ದೇವಸ್ಥಾನ ನಿರ್ಮಾಣಗೊಂಡಿತು. ಈ ದೇವಸ್ಥಾನವು ಹೈವೇಯಿಂದ ಸುಮಾರು 1 ಕಿಲೋಮೀಟರ್ ಒಳಗೆ ಇದೆ. ದೇವಸ್ಥಾನದಲ್ಲಿ ನಮ್ಮ ವರ್ಷಂಪ್ರತಿ ನವರಾತ್ರಿಯ ಒಂದು 9 ದಿವಸ ಜಾತ್ರೆ ಮತ್ತು ಯುಗಾದಿಯ 3 ದಿವಸ ಜಾತ್ರೆ ಪ್ರತಿ ವರ್ಷವೂ ಬಹಳ ವಿಜೃಂಭಣೆಯಿಂದ ಅನ್ನದಾನದ ಮುಖಾಂತರ ನಡೆಯುತ್ತಾ ಉಂಟು. ದೇವಸ್ಥಾನದ ಒಂದು ಸಭಾಭವನವನ್ನು 2014ರಲ್ಲಿ ಶ್ರೀಯುತ ಪೇಜಾವರ ಸ್ವಾಮಿಗಳು ಅದಕ್ಕೆ ಒಂದು ಕೆಸರುಕಲ್ಲನ್ನು ಹಾಕಿ ಅದರ ಸ್ಥಾಪನೆಗೆ ಕಾರಣಕರ್ತರಾಗಿದ್ದಾರೆ. 2014ರಲ್ಲಿ ಸಾಧಾರಣ 3.5 ಕೋಟಿ ಅಂತ ಹೇಳಿ ನಾವೊಂದು 3 ಫ್ಲೋರಿನದ್ದು ಸಭಾಭವನ ಮತ್ತು ಅನ್ನದಾನ ಛತ್ರ ಅಂತ ಹೇಳಿ ನಾವು ನಿರ್ಮಾಣಕ್ಕೆ ಕೈ ಹಾಕಿದ್ದು. ಅದರ ನಂತರ ಅದರಲ್ಲಿ ಫಸ್ಟ್ ಫ್ಲೋರಿನವರೆಗೆ ಸಾಧಾರಣ 1.5 ಕೋಟಿಯ ಕೆಲಸವನ್ನು ನಾವು ಪೂರ್ಣಗೊಳಿಸಿರುತ್ತೇವೆ. ಅದರ ನಂತರ ಕೋವಿಡ್ ಹಾಗೂ ಇನ್ನಿತರ ಕಾರಣಗಳಿಂದ ನಮ್ಮ ಅನ್ನದಾನದ ಛತ್ರ ಹಾಗೆ ಉಳಿದಿದೆ. ಈಗ ಪುನಃ
ಸ್ಥಾಪನೆ ಮಾಡಬೇಕಂತ ಹೇಳಿ ನಾವೊಂದು ಪ್ಲ್ಯಾನನ್ನು ಮಾಡಿ ಪುನಃ ಬಜೆಟ್ ಮಾಡುವಾಗ ಅದಕ್ಕೆ ಸುಮಾರು 5.5 ಕೋಟಿಯವರೆಗೆ ವೆಚ್ಚ ತಗಲಬಹುದು ಅಂತ ಹೇಳಿ ನೆನೆಸಿ ಈಗ ಗ್ರೌಂಡ್ ಫ್ಲೋರನ್ನು ಒಂದು ಆದಷ್ಟು ಬೇಗ ಭಕ್ತರ ಸಹಕಾರದಿಂದ ನಾವೊಂದು ಮಾಡುವಂಥ ಒಂದು ಅಂದಾಜಿಯಲ್ಲಿ ಇದ್ದೇವೆ. ಇದಕ್ಕೆ ಊರವರು ಪರ ಊರ ಭಕ್ತರು ಸಹಕಾರ ನೀಡಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕುರುವಂಬ ರಾಜರಾಜೇಶ್ವರಿಯು ಬಹಳ ಒಂದು ಕಾರ್ಣಿಕದ ಕ್ಷೇತ್ರ. ಇಲ್ಲಿ ಹಲವಾರು ಭಕ್ತರು ಬೇರೆ ಬೇರೆ ಕಾರಣಗಳಿಂದ ಈ ಜಾಗಕ್ಕೆ ಬಂದು ದೇವರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ. ಈ ಸಲ ನವರಾತ್ರಿ ಉತ್ಸವದ ಸಮಯದಲ್ಲಿ ನಾವೊಂದು ವಿಶೇಷ ಜಾತ್ರಾ ಸಮಯದಲ್ಲಿ ವಿಶೇಷ ಒಂದು ಪೂಜೆಯನ್ನು ಇಟ್ಟುಕೊಂಡಿದ್ದೇವೆ. ಅದು ಕೂಡ ದೇವರಿಗೆ ಒಂದು ಅನ್ನದಾನ, ಒಂದು ದಿವಸದ ಅನ್ನದಾನವನ್ನು ಭಕ್ತರ ಹೆಸರಿನಲ್ಲಿ ಮಾಡುವಂಥದ್ದು. ಮತ್ತು ಇತರ ದಿನಗಳಲ್ಲಿ ದೇವರ 3 ಹೊತ್ತಿನ ಪೂಜೆಯನ್ನು ಕೂಡ ಯಾವುದೇ ಅವನ ಹುಟ್ಟುಹಬ್ಬ ಮದುವೆಯ ದಿನಗಳಲ್ಲಿ ನಾವು ಅದನ್ನು ಒಂದು ಅವರ ಲೆಕ್ಕದಲ್ಲಿ ಆಚರಿಸುವಂಥ ಒಂದು ವಿಶೇಷ ಪೂಜೆಯನ್ನು ಭಕ್ತರಿಗೆ ಅವಕಾಶವನ್ನು ನಾವು ಕಲ್ಪಿಸಿದ್ದೇವೆ. ಈ ದೇವಸ್ಥಾನವು ಬಹಳ ಸುಂದರವಾಗಿದ್ದು ಹೈವೇಯಿಂದ ಸ್ವಲ್ಪ ಒಳಗೆ ಇದ್ದುದರಿಂದ ಭಕ್ತರು ಆದಷ್ಟು ಸ್ವಲ್ಪ ನಮ್ಮ ಊರಿನ ಭಕ್ತರು ಹೊರತು ಹೊರಗಡೆ ಅಷ್ಟು ಪ್ರಚಾರವಿಲ್ಲ. ಆದರೆ ದೇವರ ಒಂದು ಕಾರ್ಣಿಕ ಬಹಳಷ್ಟು ಹೆಚ್ಚು ಇದೆ. ಈ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿಗೆ ನಾವು ಶ್ರಮಿಸುತ್ತಾ ಇದ್ದೇವೆ. ಶಾಸಕರ ನಿಧಿಯಿಂದ ನಮಗೆ ಇಲ್ಲಿ ಡ್ರೈನೇಜಿಗೆ ಹಾಗೂ ಇಂಟರ್ಲಾಕ್ ಹಾಕುವಂಥ ಒಂದು ಫೆಸಿಲಿಟಿಯನ್ನು ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಅಲ್ಲದೆ ಈ ದೇವಸ್ಥಾನದ ಸುತ್ತಮುತ್ತ ಹಲವಾರು ಭಕ್ತರು ಈ ದಿನನಿತ್ಯ ಇಲ್ಲಿ ಬರುತ್ತಾ ಇದ್ದಾರೆ. ನವರಾತ್ರಿಯಲ್ಲಿ 9 ದಿವಸದ್ದು ಅನ್ನದಾನ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಈ ನವರಾತ್ರಿಯ 9 ದಿನಗಳಲ್ಲಿ ನಾವು 9 ದಿವಸ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಂಘ ಸಂಸ್ಥೆಗಳ ಪ್ರಾಯೋಜಕತ್ವದಲ್ಲಿ 9 ದಿವಸ ಅಳವಡಿಸಿದ್ದೇವೆ. ಈ ದೇವರ ಒಂದು ಮಹಿಮೆ ಬಹಳಷ್ಟು ವಿಶೇಷವಾಗಿದೆ. ಇದು ಗೊತ್ತಿದ್ದವರಿಗೆ ಮಾತ್ರ ಗೊತ್ತುಂಟು, ನಮಗೆಲ್ಲ ಅರಿವಿಗೆ ಬಂದಿದೆ. ಹಾಗಾಗಿ ಊರ ಪರ ಊರ ಎಲ್ಲ ಭಕ್ತರು ಬಂದು ಈ ದೇವಿಯ ದರ್ಶನವನ್ನು ಪಡೆದು ಪುಣ್ಯವನ್ನು ಕಟ್ಟಿಕೊಳ್ಳಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಸಿರಿಗನ್ನಡ ನೆಲದೇಳಿಗೆ ವ್ರತ ಪಾಲಿಸೆದಯದೆ ಕರುನಾಡಿನ ಕಲ್ಯಾಣವ ನೀ ಕೋರುತ ಮುದದಿ. ಸಿರಿಗನ್ನಡ ನೆಲದೇಳಿಗೆ ವ್ರತ ಪಾಲಿಸೆದಯದೆ ಕರುನಾಡಿನ ಕಲ್ಯಾಣವ ನೀ ಕೋರುತ ಮುದದಿ. ಕಳೆ ತುಂಬಿದ ರಾಜೇಶ್ವರಿ ಸುರನಗರವು ಮೆರೆಗೆ ನಗೆ ಬೀರಿದ ಶ್ರೀಮಾತೆಯ ರವಿ ಮೂಡಿದ ತಾಯೇ, ರವಿ ಮೂಡಿದ ತಾಯೇ. ಈ ಗ್ರಾಮದ ಬಹುಪುಣ್ಯವು ಮೈತಾಳಿದ ರೀತಿ ಕೈಲಾಸದ ಆನಂದವ ಭುವಿಗಿಳಿಸಿತು ಭಕುತಿ. ಈ ಗ್ರಾಮದ ಬಹುಪುಣ್ಯವು ಮೈತಾಳಿದ ಶ್ರೀ ಕ್ಷೇತ್ರವನ್ನು ಹಲವು ದಶಕಗಳ ಪೂರ್ವ ಅವಧಿಯಲ್ಲಿ ಕಲ್ಭಾವಿ ಬನ ಎಂದು ಜನರು ಕರೆಯುತ್ತಿದ್ದು, ವಿಶೇಷವಾಗಿ ಈ ಹೆಸರು ಇಲ್ಲಿ ನಾಗದೇವರ ಕಾರ್ಣಿಕ ಕಂಡುಬಂದಿದ್ದು, ಸುಮಾರು 6 ದಶಕದ ಹಿಂದೆ ಸದ್ರಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ದೇವತಾ ಪ್ರಶ್ನೆಯಲ್ಲಿ ದೇವಾಲಯ ಇತ್ತೆಂದು ಕಂಡುಬಂತು. ಇದಕ್ಕೆ ಪೂರಕವಾಗಿ ಪ್ರತ್ಯಕ್ಷ ನಿದರ್ಶನವೆಂಬಂತೆ ಸ್ಥಳದಲ್ಲಿ ಮಣ್ಣನ್ನು ಅಗೆದಾಗ ದೇವಾಲಯಕ್ಕೆ ಸಂಬಂಧಪಟ್ಟ ವಸ್ತುಗಳು ದೊರಕಿದ್ದು, ಪ್ರಾಕೃತಿಕ ಏರುಪೇರುಗಳಿಂದ ದೇವರ ಗುಡಿ ನಾಶವಾಯಿತೆಂದು ತಿಳಿದು ಬಂದಿರುತ್ತದೆ. ತದನಂತರ ಊರ ಹಾಗೂ ಪರವೂರ ಭಕ್ತಾಭಿಮಾನಿಗಳ ಸಹಕಾರದಿಂದ ಶ್ರೀ ಕ್ಷೇತ್ರದಲ್ಲಿ ದೇವತಾ ಪ್ರತಿಷ್ಠಾಪನೆ ಬಹುಪುಣ್ಯವು ಮೈತಾಳಿದ ರೀತಿ ಕೈಲಾಸದ ಆನಂದವ ಭುವಿಗಿಳಿಸಿತು ಭಕುತಿ. ಏಕಾಂಚನ ಸುಗ್ರಾಮದ ಶುಭ ಶೋಭೆಯು ಬೆಳಗ್ಗೆ ನೀ ತೋರಿದ ದಯೆಯಿಂದಲೇ ಬೆಳಗಾಯಿತು ಇಳೆಗೆ, ಬೆಳಗಾಯಿತು ಇಳೆಗೆ. ದೇವತಾ ಅಭಿವೃದ್ಧಿ ಕಾರ್ಯವು ಮುಂದುವರಿದಿದ್ದು 2004ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಹಾಗೂ ಬ್ರಹ್ಮಕಲಶೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿ
ಸಾನ್ನಿಧ್ಯ ಮತ್ತಷ್ಟು ಬೆಳಗಿತು. ಯಾಗದ ನೆಲದಿ ಸಿಂಹಾಟವಿ ನೆರೆಯಲ್ಲಿ ಹೈ ಪುಣ್ಯದ ಸ್ಥಳದಿ ಆ ತಾಪಸಿ ಶ್ರೀ ಅತ್ರಿಯ ಶುಭಯಾಗದ ನೆಲದಿ ಸಿಂಹಾಟವಿ ನೆರೆಯಲ್ಲಿ ಹೈ ಪುಣ್ಯದ ಸ್ಥಳದಿ ಮನಮೋಹಕ ಸುಮರಾಶಿಯ ಚಿಂತಾಮಣಿ ಗೃಹದಿ ನೆಲೆ ನಿಂದಿಹ ಶ್ರೀದೇವಿಯ ರವಿ ಮೂಡಿದ ನಭದಿ ರವಿ ಮೂಡಿದ ನಭದಿ ಮಾಂಗಲ್ಯಕ್ಕೆ ನೀ ಮಂಗಳ ಶಿವಕಾಮಿನಿ ಧನ್ಯೆ ಆ ಬೆಳ್ಗೊಡ ಶುಭ ಲಾಂಛನ ನಿನಗೋ ರಾಜೇಶ್ವರಿ ಶಿವೆ ಕಾಪಾಡು ತಾಯೇ ದೀನರ ಮೊರೆ ಕೇಳು ಮಾಯೇ ರಾಜೇಶ್ವರಿ ಶಿವೆ ಕಾಪಾಡು ತಾಯೇ ದೀನರ ಮೊರೆ ಕೇಳು ಮಾಯೇ ರಾಜೇಶ್ವರಿ ಶಿವೆ ಕಾಪಾಡು ತಾಯೇ ರಾಕ್ಷಸ ಮರ್ದಿನಿ ಆಗಿಹೆ ನೀನು ಆ ಆ ರಾಕ್ಷಸ ಮರ್ದಿನಿ ಆಗಿಹೆ ನೀನು ರಕ್ಷಿಸೆ ಬಂದೆ ನಮ್ಮನು ರಾಕ್ಷಸ ಮರ್ದಿನಿ ಆಗಿಹೆ ನೀನು ರಕ್ಷಿಸೆ ಬಂದೆ ನಮ್ಮನು. ಶ್ರೀ ಕುರು ಅಂಬಾ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನದ ಹೊರಗೆ ಅಶ್ವತ್ಥ ಕಟ್ಟೆಯನ್ನ ಕಾಣಬಹುದು. ದೈವಗಳಾದ ಚಾಮುಂಡಿ, ಗುಳಿಗ ಜೊತೆಯಾಗಿರುವುದನ್ನ ನೋಡಬಹುದು. ದೇವಸ್ಥಾನದ ಎದುರು ಶ್ರೀ ನಂದಿಕೋಣ ಕ್ಷೇತ್ರಪಾಲರನ್ನ ಕಾಣಬಹುದು. ದೇವಸ್ಥಾನದ ಒಳ ಪ್ರವೇಶಿಸಿದ್ರೆ ಗರ್ಭಗುಡಿಯ ಹಿಂಬದಿ ಗಣಪತಿ ಗುಡಿ, ಧರ್ಮಶಾಸ್ತ್ರ ಗುಡಿ, ಸುಬ್ರಹ್ಮಣ್ಯ ಗುಡಿ, ಗರ್ಭಗುಡಿಯ ಮುಂಭಾಗ ರಕ್ತೇಶ್ವರಿ ಗುಡಿ, ಶ್ರೀ ನಾಗಬ್ರಹ್ಮ ದೇವರ ಸನ್ನಿಧಿಯನ್ನ ಕಾಣಬಹುದು. ನಗುಮಗ ತೋರುತ ನೀನು ಬಾರೆ ನಗುಮಗ ತೋರುತ ನೀನು ಬಾರೆ ಸಿರಿ ಸುಖ ಸಂಪದ ಎಂದು ತಾರೆ ಸಿರಿ ಸುಖ ಸಂಪದ ಎಂದು ತಾರೆ ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ ದೀನರ ಮೊರೆ ಕೇಳು ಮಾಯೇ ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ. ದೀನರ ಪಾಲಿನ ಬೆಂಬಲ ನೀನೆ ನಂಬಿದೆಯೋದೋ ನಿನ್ನನೆ ದೀನರ ಪಾಲಿನ ಬೆಂಬಲ ನೀನೆ ನಂಬಿದೆಯೋದೋ ನಿನ್ನನೆ ಜಗವನು ತೂಗುವ ತಾಯೇ ನಿನ್ನ ಆ ಜಗವನು ತೂಗುವ ತಾಯೇ ನಿನ್ನ ಮಗುವಿನ ಕೋರಿಕೆ ನೀಡು ಮುನ್ನ ಮಗುವಿನ ಕೋರಿಕೆ ನೀಡು ಮುನ್ನ ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ ದೇನರ ಮೊರೆ. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಶ್ರೀ ರವೀಶ್ ರಾವ್ ಪೂಜಾ ವಿಧಿವಿಧಾನಗಳ ಬಗ್ಗೆ ಹೀಗೆ ಹೇಳುತ್ತಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ಈ ಪರಶುರಾಮ ಸೃಷ್ಟಿಯ ವೈಶಿಷ್ಟ್ಯವೇ ಹೀಗೆ. ಇಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯ ದೇವಾಲಯಗಳು, ದೇವರನ್ನು ಆರಾಧನೆ ಮಾಡುವುದಂತೆಲ್ಲ ವಾಡಿಕೆ. ತನ್ನಿಮಿತ್ತವಾಗಿ ಈ ಪ್ರದೇಶದಲ್ಲಿ ಕಲ್ಬಾವಿ ಬನ ಅಂತ, ಈ ಕಲ್ಬಾವಿ ಬನದಲ್ಲಿ ಭಗವತಿ ಎಂಬ ನಾಮದಿಂದ ಆ ಮಹಾತಾಯಿಯು ನೆಲೆಸಿ
ಎಲ್ಲ ಜನರನ್ನು ಅನುಗ್ರಹ ಮಾಡುತ್ತಿದ್ದಂಥ ಒಂದು ಕಾಲ ಇತ್ತಂತೆ. ಅದು ಕ್ರಮೇಣವಾಗಿ ನಶಿಸಿ ಹೋಗಿ ತದನಂತರವಾಗಿ ಇನ್ನೊಂದು ಆ ವಾಸುದೇವರಾಯರು ಎಂಬ ಪುಣ್ಯಾತ್ಮರ ಗೋಚರಕ್ಕೆ ಬಂದು ಆಮೇಲೆ ಚಿಂತನಾ ಮುಖಾಂತರವಾಗಿ ಈ ಜಾಗದಲ್ಲಿ ಒಂದು ಶಕ್ತಿ ಗೋಚರ ಆಗಿ ಆಮೇಲೆ ಸಪರಿವಾರ ಸಹಿತವಾಗಿ ಇಷ್ಟೊಂದು ಭವ್ಯವಾದಂತಹ ದಿವ್ಯವಾದಂತಹ ದೇಗುಲ ನಿರ್ಮಾಣವಾಗಿ ದೇವರಿಗೆ ಆಗಮೋಕ್ತ ರೀತಿಯಲ್ಲಿ 3 ಹೊತ್ತಿನ ಮಹಾಪೂಜೆ ನಡೆದು ಪ್ರತಿ ವರ್ಷವೂ ನವರಾತ್ರಿ ಮಹೋತ್ಸವವು ಹಾಗೆಯೇ ವಿಶೇಷವಾಗಿ ಮೇಷ ಸಂಕ್ರಾಂತಿಯ ಪರ್ವಕಾಲದಂದು ಧ್ವಜಾರೋಹಣಗೈದು 3 ದಿವಸ ಉತ್ಸವಾದಿಗಳೆಲ್ಲ ನಡೆಯುವಂಥದ್ದು ವಾಡಿಕೆ. ತನ್ನಿಮಿತ್ತವಾಗಿ ಪ್ರತಿನಿತ್ಯವೂ ಈ ದೇವಸ್ಥಾನವು ಬೆಳಿಗ್ಗೆ 5:30 ಗಂಟೆ ಹೊತ್ತಿಗೆ ದೇವರ ದರ್ಶನ ಶುರುವಾಗ್ತದೆ. ಮಧ್ಯಾಹ್ನ 1 ಗಂಟೆಯ ತನಕ ದೇವರ ದರ್ಶನಕ್ಕೆ ಅವಕಾಶವಿರ್ತದೆ. ಬೆಳಿಗ್ಗಿನ ಪೂಜೆಯನ್ನು 7:30ಕ್ಕೂ ಮಧ್ಯಾಹ್ನದ ಪೂಜೆಯನ್ನು 12:30ಕ್ಕೂ ಹಾಗೆಯೇ ಸಂಜೆಯ ಪೂಜೆಯನ್ನು 7:30 ಹಾಗೆ ವಿಶೇಷ ದಿನವಾದಂತಹ ಶುಕ್ರವಾರ ಸಂಕ್ರಮಣ ದಿವಸ 8:30ಕ್ಕೆ ರಾತ್ರಿಯ ಪೂಜೆಯನ್ನು ಸಂದಾಯ ಮಾಡುವಂಥದ್ದು. ಆ ತಿಂಗಳಲ್ಲಿ ಪರ್ವ ದಿನಗಳು ಅಂತ. ಈ ಪರ್ವ ದಿನಗಳಲ್ಲಿ ಒಂದು ಸಂಕಷ್ಟಹರ ಚೌತಿ ಆ ದಿವಸ ಸಂಧ್ಯಾಕಾಲದಲ್ಲಿ ಈ ಜಾಗದಲ್ಲಿ ಸಪರಿವಾರವಾಗಿರುವಂಥ ಗಣಪತಿ ದೇವರನ್ನು ಉದ್ದೇಶ ಮಾಡಿಕೊಂಡು ಅಪೂಪ ಪೂಜೆ ಅಂದರೆ ಅಪ್ಪದ ಪೂಜೆ ಹಾಗೆಯೇ ಸಂಕಷ್ಟರ ವ್ರತಕಥಾ ಪೂಜೆಯನ್ನು ಮಾಡುವಂಥದ್ದು. ಆಮೇಲೆ ಶುದ್ಧ ಚೌತಿಯಂದು ಗಣಪತಿ ಹೋಮ ಸಾಮೂಹಿಕವಾಗಿ ಮಾಡುವಂಥದ್ದು. ಹಾಗೆಯೇ ಶುದ್ಧ ಪಂಚಮಿಯಂದು ನಾಗದೇವರನ್ನು ಉದ್ದೇಶ ಮಾಡಿಕೊಂಡು ಆ ಫಲಪಂಚಾಮೃತ ಅಭಿಷೇಕ ಪೂರ್ವಕ ನಾಗ ತಂಬಿಲ ಸೇವೆಯನ್ನು ಸಂದಾಯ ಮಾಡುವಂಥದ್ದು. ಹುಣ್ಣಿಮೆಯ ಸಂಧ್ಯಾಕಾಲದಲ್ಲಿ ಆ ತ್ರಿಪುರ ಸುಂದರಿ ಶ್ರೀಚಕ್ರ ರಾಜರಾಜೇಶ್ವರಿಗೆ ಶ್ರೀಚಕ್ರ ಪೂಜೆಯನ್ನೂ ಕೂಡ ಸಂದಾಯ ಒಳಗಿಂದಲೇ ನಾವು ಸಂದಾಯ ಮಾಡ್ತೇವೆ. ಅದು ಸಾಮೂಹಿಕವಾಗಿ ಶ್ರೀಚಕ್ರ ಪೂಜೆ ಅಂತ ಸಂದಾಯ ಆಗ್ತದೆ. ಹಾಗೆಯೇ ಸಂಕ್ರಮಣ ಪರ್ವಕಾಲದಂದು ಈ ಜಾಗದಲ್ಲಿರುವಂತಹ ರಕ್ತೇಶ್ವರಿ, ಚಾಮುಂಡಿ, ಗುಳಿಗ ಎಲ್ಲ ದೈವಗಳಿಗೆ ವಿಶೇಷವಾದಂಥ ಪರ್ವವನ್ನೆಲ್ಲ ಕೊಡುವಂಥದ್ದು ವಾಡಿಕೆ. ವಿಶೇಷವಾಗಿ ನವರಾತ್ರಿಯ 9 ದಿವಸದಲ್ಲಿಯೂ ವಿಜೃಂಭಣೆಯಿಂದ ಅವಳ ಸೇವೆಯು ನವರಾತ್ರಿ ಈ ಜಾಗದಲ್ಲಿ ನಡೆಯುವಂಥದ್ದು. ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನಾನಾ ರೀತಿಯ ಆ ದೇವತಾ ಚಟುವಟಿಕೆಗಳೆಲ್ಲ ನಡೆಯುತ್ತದೆ. ಅವಳೆಲ್ಲ ನಡೆಸ್ತಾ ಬರ್ತಾ ಇದ್ದಾಳೆ. ವಿಶೇಷವಾಗಿ ಭಕ್ತಾದಿಗಳು ಒಳ್ಳೆಯ ಮನಸ್ಸಿನಿಂದ ಬಂದು ತಾಯಿಯೇ ಅಂತ ಪ್ರಾರ್ಥನೆ ಮಾಡಿದಲ್ಲಿ ಅವರೆಲ್ಲ ಕಷ್ಟ ನಷ್ಟಗಳನ್ನು ಪರಿಹಾರ ಮಾಡಿಕೊಟ್ಟು ಇಷ್ಟಾರ್ಥವನ್ನು ಅನುಗ್ರಹ ಮಾಡಿದ್ದು ಅನೇಕ ದೃಷ್ಟಾಂತಗಳಿವೆ. ವಿಶೇಷವಾಗಿ ಮಾಂಗಲ್ಯಕಾರಕ ಯಾರಿಗೆಲ್ಲ ಸಮಯಕ್ಕೆ ಸರಿಯಾಗಿ ಮದುವೆ ಆಗಲಿಲ್ಲವೋ ಅವರು ಈ ಜಾಗಕ್ಕೆ ಬಂದು ಆ ಮಹಾತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಸ್ವಯಂವರ ಪಾರ್ವತಿ ಪೂಜೆ ಅಂತ ದೇವರಿಗೆ ಸಂದಾಯ ಮಾಡಿದಲ್ಲಿ ಆದಷ್ಟು ಶೀಘ್ರವಾಗಿ ಅವರ ಯೋಗ್ಯತೆಗೆ ಅನುಸಾರವಾದಂಥ ವರನೊಟ್ಟಿಗೆ ವಿವಾಹ ಯೋಗವು ಈ ಜಾಗದಲ್ಲಿ ಕೂಡಿ ಬರುವಂಥದ್ದು. ಹಾಗೆಯೇ ವಿಶೇಷವಾಗಿ ಆ ಮಹಾತಾಯಿಯ ಕೃಪಾ ಕಟಾಕ್ಷದಿಂದ ಧನಕನಕ ವಸ್ತುವಾಹನ ಸಕಲ ಸನ್ಮಂಗಲ ಆರೋಗ್ಯ ಭಾಗ್ಯವು ಇದೆಲ್ಲ ಪ್ರಾಪ್ತಿಯಾಗಲಿಕ್ಕೆ ನಿಷ್ಕಲ್ಮಶವಾಗಿ ಆ ದೇವರನ್ನು ಪೂಜೆ ಮಾಡುವುದು ವಾಡಿಕೆ. ತನ್ನಿಮಿತ್ತವಾಗಿ ಜಾತ್ರಾ ಸಂದರ್ಭವೂ ಹಾಗೆಯೇ ವರ್ಷಂಪ್ರತಿ ಮೇಷ ಸಂಕ್ರಾಂತಿಯ ಪರ್ವಕಾಲ ಆ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿ ದೇವರಿಗೆ ನವಕ ಕಲಶಾಭಿಷೇಕ ಎಲ್ಲ ನೆರವೇರಿದು ಧ್ವಜಾರೋಹಣಗೊಂಡು 3 ದಿವಸದ ವೈಭವದ ಉತ್ಸವವೆಲ್ಲ ನಡೆದು ಕೊನೆಯ ದಿವಸ ಪೇಟೆ ಸವಾರಿ ಮುಗಿದು ದೇವರಿಗೆ ಜಲಕ ಮಾಡಿಕೊಂಡು ಊಟಧಾರಣೆ ಮುಖಾಂತರ ದೈವದೇವರ ಭೇಟಿಯೊಂದಿಗೆ ದೇವಸ್ಥಾನಕ್ಕೆ ಬಂದು ಸಮಾಪ್ತಿಯಾಗುವಂಥದ್ದು ವಾಡಿಕೆ. ಇದೆಲ್ಲ ಈ ಜಾಗದಲ್ಲಿರುವಂಥ 10 ಸಮಸ್ತರು ಊರ ಪರವೂರ ಭಕ್ತಾಭಿಮಾನಿಗಳೆಲ್ಲ ಸೇರಿಕೊಂಡು ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡುತ್ತಾ ಬರುತ್ತಾ ಇದ್ದಾರೆ. ಅದರಿಂದ ಈ ಮೂಲಕ ಸಂದೇಶ ಕೊಡುವಂಥದ್ದು ಈ ವರ್ಷದ ನವರಾತ್ರಿಯೂ ಕೂಡ ಇದೇ ಬರುವ ತಾರೀಕು 15/10/2023 ರವಿವಾರದಿಂದ 24/10/2023 ಮಂಗಳವಾರ ತನಕ ಬಹಳ ವಿಜೃಂಭಣೆಯಿಂದ ಆ ದೇವತಾ ಸತ್ಕರ್ಮ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಜರಗಲಿಕ್ಕೆ ಉಂಟು. ಎಲ್ಲ ಭಕ್ತರು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕ್ಷೇತ್ರಕ್ಕೆ ಬನ್ನಿ. ನಿಮ್ಮ ಕಷ್ಟವನ್ನು ದೇವರ ಹತ್ರ ನಿವೇದಿಸಿಕೊಳ್ಳಿ. ಕಷ್ಟವನ್ನು ಪರಿಮಾರ್ಜನೆ ಮಾಡಿ ಶರೀರಕ್ಕೆ ಒಳ್ಳೆಯ ಆರೋಗ್ಯವನ್ನು ಬೇಡಿ, ಮನಸ್ಸಿಗೆ ಸಮಾಧಾನವನ್ನು ಕೇಳಿ. ನಿಮಗೆ ಬೇಕಾದದ್ದನ್ನೆಲ್ಲ ಆ ಮಹಾತಾಯಿಯು ಅನುಗ್ರಹ ಮಾಡಿಕೊಟ್ಟು ನಿಮ್ಮ ಜೀವಮಾನ ಪರ್ಯಂತ ನೆಮ್ಮದಿಯಿಂದ ಖುಷಿಯಾಗಿ ಜೀವಿಸುವಂಥ ಯೋಗ ಭಾಗ್ಯಾದಿಗಳನ್ನೆಲ್ಲ ಆ ತ್ರಿಪುರ ಸುಂದರಿಯಾದಂಥ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಐಕ್ಯ ಸ್ವರೂಪಿಣಿಯಾದಂಥ ಆ ರಾಜರಾಜೇಶ್ವರಿ ಅಮ್ಮ ಅನುಗ್ರಹ ಮಾಡ್ತಾಳೆ ಅಂತ ಹೇಳ್ತೇನೆ. ನಮಸ್ತೆ. ಕೇಳು ಮಾಯೇ ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ. ಮಹಿಷನ ಕೊಲ್ಲಲು ದಯವನು ನೀಗಿದೆ, ಶರಣ ಭವನಿಗೆ ಫಲವನ್ನು ನೀಡಿದೆ. ಮಹಿಷನ ಕೊಲ್ಲಲು
ದಯವನು ನೀಗಿದೆ ಶರಣ ಭವನಿಗೆ ಫಲವನ್ನು ನೀಡಿದೆ ಪರಶಿವನಿಗೆ ನೀ ಅರ್ಧಾಂಗಿಯಾದೆ ಪರಶಿವನಿಗೆ ನೀ ಅರ್ಧಾಂಗಿಯಾದೆ ಪರಿಪಾಲಿಸು 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 ಶ್ರೀಶಂಕರಿಗೆ ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ ದೀನರ ಮೊರೆ ಕೇಳು ಮಾಯೇ ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ. ಶ್ರೀ ಕುರು ಅಂಬಾ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವರಲ್ಲಿ ಬೇಡಿದ ವರವನ್ನ ನೀಡುವ ದೇವತೆಯಾಗಿದ್ದಾರೆ. ಊರ ಪರ ಊರ ಭಕ್ತರು ಹಲವಾರು ಹರಕೆ ರೂಪದಲ್ಲಿ ಶ್ರೀ ದೇವರಿಗೆ ಪೂಜೆಯನ್ನ ನೆರವೇರಿಸುವುದನ್ನ ಕಾಣಬಹುದಾಗಿದೆ. ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ. ಮಹಿಷನ ಕೊಲ್ಲಲು ದಯವನು ನೀಗಿದೆ ಶರಣ ಭವನಿಗೆ ಫಲವನ್ನು ನೀಡಿದೆ ಮಹಿಷನ ಕೊಲ್ಲಲು ದಯವನು ನೀಗಿದೆ ಶರಣ ಭವನಿಗೆ ಫಲವನ್ನು ನೀಡಿದೆ ಪರಶಿವನಿಗೆ ನೀ ಅರ್ಧಾಂಗಿಯಾದೆ ಪರಶಿವನಿಗೆ ನೀ ಅರ್ಧಾಂಗಿಯಾದೆ ಪರಿಪಾಲಿಸು 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 ಶ್ರೀಶಂಕರಿಗೆ ರಾಜೇಶ್ವರಿ ಶಿವೆ ಕಾಪಾಡುತ್ತಾಯೇ ದೀನರ ಮೊರೆ ಕೇಳು ಮಾಯೇ. ಶ್ರೀದೇವರು ನಂಬಿ ಬಂದ ಭಕ್ತರಿಗೆ ಸನ್ಮಂಗಳವನ್ನುಂಟು ಮಾಡಲಿ ಎಂಬುದೇ ನಮ್ಮ ಹಾರೈಕೆ. ಶ್ರೀದೇವಿ ಪ್ರೇಮವೇ ಸುಧ ಸಾಗರ ಅಸಮಾನ ವೈಭೋಗ ಚಿರಸುಂದರ ಅಸಮಾನ ವೈಭೋಗ ಚಿರಸುಂದರ ಎಲ್ಲ ನಿಧಿಗೆ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಸಹ ಪ್ರಾಯೋಜಕರು ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್.